ಪಾರ್ಕ್ ತುಂಬ ಚೆನ್ನಾಗಿದೆ, ವೀಕೆಂಡ್ನಲ್ಲೆಲ್ಲ ಬರ್ಬೋದು. ಒಂದು ಪ್ರಾಬ್ಲಮ್ ಅಂದರೆ ಇನ್ನು ಅದು ಮಕ್ಕಳು ಆಟ ಆಡೋ ಜಾಗದಲ್ಲಿ ಕ್ಲೀನ್ ಎಲ್ಲ ಆಗಲಿಲ್ಲ ಲಾಕ್ಡೌನ್ ನಂತರ. ಅದಕ್ಕಿಂತ ಮುಂಚೆ ಬಂದಿದ್ವಿ. ಇದು ಉತ್ತಮವಾದ ಜಾಗ, ನೀವು ಒಮ್ಮೆ ಬರ್ಬೋದು ವೀಕೆಂಡ್. ज्ञान आप जी जप्परे बाय इंकल पापा ज्ञानी निमुल पने उप्पे इंकोलिते मुल पड्ದು ಬಿದರ್ವಾ. ನೋಡಿ ನೋಡಿ ಇಲ್ಲಿ ಜ್ಞಾನ್ ನೋಡಿ, ನನ್ನ ಮಗ ಕಷ್ಟ ಪಡ್ತಾ ಇದ್ದಾನೆ ಕೆಳಗೆ ಇಳಿಯೋದಕ್ಕೆ. ಇಲ್ಲೇ ಇದ್ರೆ ಇದು ಸ್ಕೂಲಿಗೆ ಹತ್ತಿರ ಆಗುತ್ತೆ ಅವನಿಗೆ, ಅದಕ್ಕೆ ಅವನು ಇವತ್ತು ಇಲ್ಲೇ ಇರ್ತಾನೆ. ಸ್ಕೂಲಿಗೆ ಹೋಗಲ್ಲ, ಇಲ್ಲಿಂದ ಇಲ್ಲೇ ಇರ್ತೀನಿ, ಆಡ್ತೇನೆ. ಸಾರು ವಾಕಿಂಗ್ ಅದರಲ್ಲಿ ಎಂತ ಮಾಡುದು ನೀವು? ಕತ್ತೆ ತರ ವಯಸ್ಸಾಗಿದೆ, ಮಕ್ಕಳ ತರ ಆಡ್ತೀಯ. ಇದು ಸೈಡಿನ ಬೊಜ್ಜೆ ಎಲ್ಲ ಕರಗಿ ಸೊಂಟದ ಅದಕ್ಕೆ ಕತ್ತಲೆಗೆ ಕರ್ಕೊಂಡು ಬರುದಲ್ಲ ಇಲ್ಲಿಗೆಲ್ಲ. ಸ್ವಲ್ಪ ಚರ್ಬಿ ತಿನ್ನೋದನ್ನು ಕಮ್ಮಿ ಮಾಡಬೇಕು, ಇಲ್ಲಾಂದ್ರೆ ನಿಮ್ಗೆ ಚರ್ಬಿ ಆಗುತ್ತೆ. ಜಾಸ್ತಿ ಕೊಬ್ಬಿದ್ರೆ ಇಲ್ಲಿಗೆ ಬನ್ನಿ. ಹೋಗಿ ಹೋಗಿ ನೀನ್ ಇಂಥವ್ರ ಜೊತೆ ಸೇರ್ಕೊಂಡ್ರೆ ಉದ್ಧಾರ ಆಗ್ತೇನೋ. ಅಶ್ವತ್ಥ ಗೊತ್ತು ಐತಲ್ಲ ಕಣ. ज्ञान धार चप्पो देखिए Okay, let's go. It is a much faster. One of the good parts is this one. Okay. So 9ರಿಂದ 10 ಪಾರ್ಕ್ ತನಕ ಇದೆ ಚೆಸ್ಸರಲ್ಲಿ ಆಟ. ನನ್ನ ಫೇವರೇಟ್ ಪ್ಲೇಸ್ ತುಂಬಾ ಒಳ್ಳೆ ವೃಕ್ಷವನ. ಯಾವುದು ಪಾರ್ಕ್ ಇದೆ ಹೆಸರು? ಇದು ವೃಕ್ಷವನ ಅಂತ. ఆయన పాడు కెరకాడ అశ్వత్ నింద టార్చర్ ಎಂಚ ಬರ್ಪಿನಿ ಎಂಚ ಬರ್ಪಿನಿ ಇಂಚ ಇಂಚದ ಇಂಚ ಇಂಚ ಮಂತೊಂದು
This one boy. Very wanted trick. ಬನ್ನಿ 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 ವಿಡಿಯೋಗ್ರಾಫರ್ ಬನ್ನಿ ಬಲ್ಲಿಗೆ ಅದೇ ಗೊತ್ತಿಲ್ಲ ನನಗೆ ಇದೆಂತ ಅಂತ ನಮಗೆ ತಿಳಿಸಿ. ಇಲ್ಲಿ ಒಂದು ಕಾಯಿ ನೋಡಿದೀವಿ, ಅದೇನಂತ ತಿಳಿಸಿ ಕಮೆಂಟ್ ಅಲ್ಲಿ ಹಾಕಿ. ಹಂಗೆ ಏಟು ಕೊಡ್ತೀಯ ಅವನು ಏರ್ತಾರೆ ಮಾರು ಆಯಾತ ಸ್ಲೋ ಅನ್ಕೊಂಡಾಗ ಯಾನ ವಾಯ್ಸ್ ಕೊಡ್ತೆ ಅಕುಲ ಅಕುಲ ತಿಂದ್ರೆ ಕಂದೆ ತುಲಗೆ ಕಾಲಿ ಕೈ ಇನ್ನು ಪಿರಿಯಡ್ ಚಾರ್ಲಿ ಬರ್ತೀನಿ ಅಲ್ಲ ಚಾರ್ಲಿ ಮೊಬೈಲ್ ಉಂಟು ಬ್ಯಾಗ್ ಕೂರಪ್ಪೆ ಅರ್ಥ ಆಗ್ತದ ಕನ್ನಡ ಬಾತಿರ್ ಹೋಗು ಖುಷಿ ತಿನ್ನಲಿ ಆಯ್ತು ಬರ್ತಂದ್ರೆ ಸೂಪರ್ ನಾನು ಟ್ರೈ ಐಸ್ ಕ್ರೀಮ್ ಅಂಚ ಗೊತ್ತೇ ಇದ್ದಾನೆ. ಬನ್ನಿ ಬನ್ನಿ ಇರ್ಬೋದು ಕುಟ್ಲದಾಗಿ ಅದು ಆಕ್ಚುಲಿ ಪೇರ್ ಖಾಲಿ ಆಗಿತ್ತು. ಒಂದು ಜನ ಮಿಲ್ಕ್ ಶೇಕ್ ಹಾಕಿ ಬಂದಿತ್ತೇವೆ ಅಂತ ಹೇಳ್ತೀವಿ. ಪೇರ್ ಕಂಟೆ ಬಂದಾಗ ಲೇಟ್ ಆಗುತ್ತೆ. ಅದೆಲ್ಲ ಕಾಯಿ ಸರಿ ಐಸ್ ಕ್ರೀಮ್ ಬನ್ನಿ ಹಿಂಗಾಯಿ ಮಂತಂತೆ ಮಸ್ತ್ ಪೇಷನ್ಸ್ ಇರುತ್ತೆ ಕಂಡ್ರೆ ಮಾಡ್ತಾರೆ ಸರಿ ಕಂಡ್ರೆ ಮಾಡ್ತಾರೆ ಐದಕ್ಕ ಒಂಚು ಜೋಡಿಕೆ ಇದೆ ಐದಕ್ಕೆ ಹೊರ ಕುಲೈಪೋದು ಬತ್ತೆ ಐದಕ್ಕೆ ಜೋರು ಡೆನ್ಸಕ್ಕೇಂಡರ ಬನ್ನಿ ಅದು ಹಿಂದಿ ಬಂಡ ಇತ್ತು ಒಂಥರಮ್ನ ದಾದ ಪಾತಿತ್ತು ಯಾವ ಪಂದ್ಯಕ್ಕೆಲ್ಲ ಕಂಟಿನ್ಯೂ ಮಾಡಿ ಅಂದ್ರೆ ನಿಖಿಲ್ ದಾಯಿಗೆ ಬೈತಾರೆ ಬಗ್ಗ ಬಾಕಿ ತಿರುಗಿ ದಿನಂದ ಕೊಡು ಹತ್ತು ಪೆಟ್ರೋಲ್ ಬೇರೆ ಬೈದವರು ವಿಡಿಯೋ